ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರದ ನಿಯಮಾವಳಿಯ ಸುತ್ತೋಲೆಯಂತೆ ಪುತ್ತೂರು ನಗರಸಭಾ ವ್ಯಾಪ್ತಿಯಲ್ಲಿ ಈಗಾಗಲೇ 14 ದಿನಗಳ ಕಾಲ ವಿಧಿಸಿದ ಕೋವಿಡ್ ಕರ್ಫ್ಯೂ ಸಂದರ್ಭದಲ್ಲಿ ನಗರಸಭೆ ವತಿಯಿಂದ ಏನೆಲ್ಲ ತುರ್ತು ಕ್ರಮಗಳನ್ನು ಕೈಗೊಳ್ಳಬೇಕು ಎಂಬ ಕುರಿತು ಸಭೆ ಶಾಸಕರ ಅಧ್ಯಕ್ಷತೆಯಲ್ಲಿ ನಗರಸಭಾ ಸಭಾಂಗಣದಲ್ಲಿ ನಡೆಯಿತು. ಶಾಸಕ ಸಂಜೀವ ಮಠಂದೂರ್ ಅವರು ಮಾತನಾಡಿ, ಮುಂದಿನ 2 ವಾರಗಳ ಕಾಲ 100ಕ್ಕೆ 100 ಕೋವಿಡ್ ನಿಯಂತ್ರಣ ಮಾಡುವ ನಿಟ್ಟಿನಲ್ಲಿ ನಗರಾಡಳಿತ ಕ್ರಮ ಕೈಗೊಳ್ಳಬೇಕಾಗಿದೆ. ಈ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆಯ ಜೊತೆ ಒಂದಷ್ಟು ಸಂಘರ್ಷಗಳು ಉಂಟಾಗುವ ಸಾಧ್ಯತೆಗಳಿವೆ. ಈ ನಿಟ್ಟಿನಲ್ಲಿ ಬೆಳಗ್ಗೆ 6ರಿಂದ ಬೆಳಗ್ಗೆ 10ರ ತನಕ ಅಗತ್ಯ ವಸ್ತುಗಳಿಗೆ ಬರುವ ಜನರಲ್ಲಿ ಮಾಹಿತಿ ಪಡೆದು ವಿನಾಯಿತಿ ತೋರಿಸಬೇಕಾಗಿದೆ. ಈ ಕುರಿತು ಅಧಿಕಾರಿಗಳು ಪೊಲೀಸರೊಂದಿಗೆ ಸಂಪರ್ಕದಲ್ಲಿರಬೇಕು. ಹಾಗಂತ ಅನಗತ್ಯವಾಗಿ ಬರುವವರ ಮೇಲೆ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳಬೇಕಾಗಿದೆ ಎಂದು ಹೇಳಿದರು. 70,000 ಜನಸಂಖ್ಯೆಯ ಆರೋಗ್ಯ ಮತ್ತು ಅವರ ಜೀವ ರಕ್ಷಣೆ ನಮ್ಮ ನಗರಸಭೆ ಮತ್ತು ನಮ್ಮೆಲ್ಲ ಜನಪ್ರತಿನಿಧಿಗಳು ಅಧಿಕಾರಿಗಳ ಕೈಯಲ್ಲಿದೆ. ಆ ದೃಷ್ಟಿಯಿಂದ ಇವತ್ತು ಕೋವಿಡ್ನಂಥ ಮಹಾಮಾರಿ ಪ್ಯಾಂಡಮಿಕ್ ಕಾಯಿಲೆಗಳು ಬಂದಾಗ ನಾವು ಅದನ್ನು ಒಂದು ವಾರ್ ಫುಟಿಂಗ್ ಥರ, ಅಂದರೆ ಯುದ್ಧೋಪಾದಿಯಲ್ಲಿ ಅಂತ ಹೇಳ್ತಾರೆ, ಹೇಗೆ ನಾವು ಅದನ್ನು ನಿವಾರಣೆ ಮಾಡ್ಬೋದು ಮತ್ತು ನಿಯಂತ್ರಣಕ್ಕೆ ತರ್ಬೋದು. ಆ ದೃಷ್ಟಿಯಿಂದ ಒಂದಷ್ಟು ಜನಪ್ರತಿನಿಧಿಗಳು ತಮ್ಮ ಕಾರ್ಯವ್ಯಾಪ್ತಿಯಲ್ಲಿ ತಮ್ಮ ವಾರ್ಡ್ ಮಟ್ಟದಲ್ಲಿ ಕೆಲವು ಸರ್ಕಾರದ ನಿಯಮಗಳಿಗೆ ಪೂರಕವಾಗಿ ನಾವೇನೇನು ಕೆಲಸ ಕಾರ್ಯಗಳನ್ನು ಮಾಡ್ಬೋದು. ಅದೇ ರೀತಿಯಲ್ಲಿ ನಮ್ಮ ತಾಲೂಕಲ್ಲಿರುವಂಥ ತಾಲೂಕಿನ ಆಸ್ಪತ್ರೆ ಯಾವ ರೀತಿಯ ಟ್ರೀಟ್ಮೆಂಟ್ಗಳನ್ನು ಈಗ ಕೋವಿಡ್ ಪೇಷಂಟ್ಗೆ ಕೊಡ್ತಾ ಇದೆ. ಸರ್ಕಾರದ ಲಾಕ್ಡೌನ್ ನಿಯಮಾವಳಿಯನ್ನು 100ಕ್ಕೆ 100 ಅನುಷ್ಠಾನ ಮಾಡುವ ದೃಷ್ಟಿಯಿಂದ ನಮ್ಮ ವಾರ್ಡ್ಗಳಲ್ಲಿ ನಾವು ಏನೇನು ಮಾಡ್ಬೋದು ಇದ್ರ ಬಗ್ಗೆ ಒಂದಷ್ಟು ನಾವು ವಿಮರ್ಶೆ ಮಾಡಬೇಕು. ನಗರಸಭೆಯ ಅಧ್ಯಕ್ಷ ಜೀವಂತರ್ ಜೈನ್ ಅವರು ಮಾತನಾಡಿ, ಮುಂದಿನ ಲಾಕ್ಡೌನ್ ಸಂದರ್ಭದಲ್ಲಿ ನಗರಸಭೆಯ ವತಿಯಿಂದ ಸೇವಾ ಕಮಿಟಿಯನ್ನ ತೆರೆಯಲಾಗಿದ್ದು, ಪ್ರತಿಯೊಂದಕ್ಕೂ ನೋಡಲ್ ಅಧಿಕಾರಿಗಳನ್ನು ನೇಮಿಸಲಾಗಿದೆ. ನೋಡಲ್ ಅಧಿಕಾರಿಗಳ ಹೆಸರನ್ನ ಸಭೆಯಲ್ಲಿ ತಿಳಿಸಿದರು. ಕರ್ಫ್ಯೂ ತರದ್ದೇ ಪರಿಸ್ಥಿತಿ ಇಡೀ ರಾಜ್ಯಾದ್ಯಂತ ಇರಲಿದೆ. ಇಲ್ಲಿ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 10 ಗಂಟೆಯವರೆಗೆ ಅವಶ್ಯಕ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಜನರಿಗೆ ಓಡಾಟ ಮಾಡಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಸೊ ಕರ್ಫ್ಯೂ ಟೈಮಲ್ಲಿ 0 ಮೂಮೆಂಟ್ ಇರುತ್ತೆ. ಬಟ್ ಆ ವಿಂಡೋ 6 AM to 10 AM ಆ ವಿಂಡೋ ಏನಿದೆ ಅದರಲ್ಲಿ ಜನರು ತಮ್ಮ ಅವಶ್ಯಕ ಸಾಮಗ್ರಿಗಳು ಏನು ಹಾಲು, ಹಣ್ಣು, ತರಕಾರಿ, ದಿನಸಿ ಮತ್ತು ವೈದ್ಯಕೀಯ ಸಾಮಗ್ರಿಗಳು ಇದನ್ನು ಖರೀದಿ ಮಾಡಲಿಕ್ಕೆ ಅವರಿಗೆ ಒಂದು 4 ಗಂಟೆಯ ವಿಂಡೋ ಕೊಟ್ಟಿದ್ದಾರೆ. ಮತ್ತು ಆ ಟೈಮಲ್ಲಿ ಅಂಗಡಿಗಳು ಕೂಡ ತೆರೆದಿರ್ಬೋದು. ಅದಾಗಿ 10 ಗಂಟೆ ನಂತರ ಮರುದಿನ ಬೆಳಿಗ್ಗೆ 6 ಗಂಟೆಯವರೆಗೆ 0 ಮೂಮೆಂಟ್ ಇರಬೇಕು. ಪ್ರೈವೇಟ್ ವೆಹಿಕಲ್ಸ್ ಆಗಲಿ, ಇವನ್ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಆಗಲಿ ಯಾವುದೂ ಇರುವುದಿಲ್ಲ. ಅವಶ್ಯಕ ಸೇವೆಗಳನ್ನು ನೀಡುವಂಥ ವೈದ್ಯರಾಗಲಿ, ನಮ್ಮ ಪೊಲೀಸರಾಗಲಿ ಮತ್ತು ವಿವಿಧ ಸರ್ಕಾರಿ ಇಲಾಖೆ ಅಧಿಕಾರಿಗಳು ಮತ್ತು ಸಿಬ್ಬಂದಿ ವರ್ಗದವರು ಮತ್ತು ಕೆಲವು ವೈದ್ಯಕೀಯ ಮೆಡಿಕಲ್ ಮತ್ತು ಪ್ರೈವೇಟ್ ಆರ್ಗನೈಸೇಷನ್ಸಿಗೆ ಸಂಬಂಧಪಟ್ಟ ಬ್ಯಾಂಕಿಂಗ್ ಸಂಬಂಧಪಟ್ಟವ್ರು ಮಾತ್ರ ಓಡಾಡ್ಬೋದು, ಉಳಿದವರು ಯಾರೂ ಓಡಾಡಲಿಕ್ಕಿಲ್ಲ. ಅದಾಗಿ ಮಧ್ಯದಲ್ಲಿ ಕೃಷಿ ಚಟುವಟಿಕೆಗಳಿಗೆ ಯಾವುದೇ ರೀತಿಯ ತೊಂದರೆ ಆಗದ ಹಾಗೆ ಅವರಿಗೆ ಮೂವ್ಮೆಂಟ್ ಮಾಡಲಿಕ್ಕೆ ಎಲ್ಲ ಇಲಾಖೆಗಳಿಗೆ ನಿರ್ದೇಶನ ಕೊಟ್ಟಿದ್ದಾರೆ. ಸೊ ತೋಟದ ಕೆಲಸ ಆಗಲಿ, ಕೃಷಿ ಚಟುವಟಿಕೆ ಹೋಗಲಿಕ್ಕೆ ಯಾವುದೇ ಸಮಸ್ಯೆ ಇಲ್ಲ. ಕನ್ಸ್ಟ್ರಕ್ಷನ್ ರಿಲೇಟೆಡ್ ಎಲ್ಲ ಚಟುವಟಿಕೆಗಳಿಗೂ ಅವಕಾಶ ಕೊಟ್ಟಿದ್ದಾರೆ. ಹಾಗಾಗಿ ಆ ಒಂದು ಚಟುವಟಿಕೆಗಳಿಗೂ ಅವಕಾಶ ಇದೆ. ಹಾಗೆಯೇ ಪಾರ್ಸೆಲ್ ಸರ್ವಿಸ್ ಯಾವುದೇ ಹೋಟೆಲ್ ಇದ್ದರೂ ಅದು 10 ಗಂಟೆವರೆಗೆ ಕೌಂಟರಲ್ಲಿ ಪಾರ್ಸೆಲ್ ಕೊಡ್ಬೋದು. 10 ಗಂಟೆ ನಂತರ ಅವರ ಡೆಲಿವರಿ ಸರ್ವಿಸ್ ಇದ್ದರೆ ಅವರ ಡೆಲಿವರಿ ಬಾಯ್ಸ್ ಮುಖಾಂತರ ಅವರು ಆಯಾ ಮನೆಗಳಿಗೆ ತಲುಪಿಸ್ಬೋದು. ಮತ್ತು ದೊಡ್ಡ ದಿನಸಿ ಅಂಗಡಿಗಳು ಕೂಡ 10 ಗಂಟೆವರೆಗಡೆ ಅವರಿಗೆ ಜನರಿಗೆ ಸೇಲ್ಸ್ ಮಾಡುವ ಅವಕಾಶ ಕೊಟ್ಟಿದ್ದಾರೆ. 10 ಗಂಟೆ ಮೇಲೆ ಅವರ ಏನಾದರೂ ಹೋಮ್ ಡೆಲಿವರಿ ಅವಕಾಶ ಇದ್ದರೆ ಅದನ್ನು ಮಾಡಲಿಕ್ಕೆ ಯಾವುದೇ ಅಡೆತಡೆ ಇಲ್ಲ ಅಂತ ಇನ್ಸ್ಟ್ರಕ್ಷನ್ಸ್ ಇದೆ.